ಭಾರತೀಯರೆಲ್ಲರೂ ಒಳ್ಳೆಯವರು ಅನ್ನುವ ವಿಶ್ವಾಸವಿದೆ. ಇದೀಗ ಬಸ್ನಲ್ಲಿ ಕಳೆದುಕೊಂಡಿರುವ ಐಫೋನ್ ಮೊಬೈಲ್ ಅನ್ನು ಹಿಂದಿರುಗಿಸಿದ ಬಸ್ ನಿರ್ವಾಹಕರ ಪ್ರಾಮಾಣಿಕತೆ ನನ್ನನ್ನ ಭಾರತೀಯರ ಮೇಲಿನ ಪ್ರೀತಿಯನ್ನ ಹಾಗೂ ವಿಶ್ವಾಸವನ್ನ ಇನ್ನಷ್ಟು ಹೆಚ್ಚಿಸಿದೆ ಎಂದು ಬಸ್ನಲ್ಲಿ ಐಫೋನ್ ಮೊಬೈಲ್ ಅನ್ನು ಕಳೆದುಕೊಂಡಿದ್ದ ಅಫ್ಘಾನಿಸ್ತಾನ ಮೂಲದ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯ ಮಾತು. ಕೊಣಾಜಿಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿರುವ ಸದಾಂ ಮುಖ್ರೀಶ್ ಮೂಲತಃ ಅಫ್ಘಾನಿಸ್ತಾನದ ಮೀರ್ ಕಾಸಿಂ ನಿವಾಸಿ. ಪ್ರಥಮ ವರ್ಷ ಪದವಿ ವಿದ್ಯಾಭ್ಯಾಸಕ್ಕಾಗಿ ಸೇರ್ಪಡೆಗೊಂಡಿರುವ ಇವರು ಕಾಲೇಜು ಮುಗಿಸಿ ದೇರಳಕಟ್ಟೆಯಲ್ಲಿರುವ ವಿದ್ಯಾರ್ಥಿ ನಿಲಯಕ್ಕೆ ವಾಪಸ್ಸಾಗುವ ವೇಳೆ ಕಿಸೆಯಲ್ಲಿದ್ದ ಐಫೋನ್ ಮೊಬೈಲ್ ಕಳೆದು ಹೋಗಿತ್ತು. ಅದಕ್ಕಾಗಿ ವಸತಿ ನಿಲಯದ ಸಿಸಿಟಿವಿ ಕಾಲೇಜಿನ ಆಸುಪಾಸು ವಿವಿಧೆಡೆ ಹುಡುಕಾಟ ನಡೆಸಿದ್ರೂ ಪತ್ತೆಯಾಗಿರಲಿಲ್ಲ. Yes, this might have my fingerprint. Okay. I'm sure. Now it's okay. Yes. I was thinking that I lost. I can't count. Now I'm so happy. ವಿದೇಶಿಗನಾಗಿರುವುದರಿಂದ ಪೊಲೀಸ್ ಠಾಣೆಗೂ ಹೋಗಲು ಹಿಂಜರಿದ ವಿದ್ಯಾರ್ಥಿ ತನ್ನ ಸಹಪಾಠಿಗಳಲ್ಲಿ ವಿಚಾರ ತಿಳಿಸಿದ್ರು. ಅವರು ಸಿಕ್ಕವರು ವಾಪಸ್ ತಂದುಕೊಡುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ವಿಪರ್ಯಾಸವೆಂದರೆ ನೂತನವಾಗಿ ಖರೀದಿಸಿದ ಮೊಬೈಲ್ನಲ್ಲಿದ್ದ ಸಿಮ್ ಕೂಡ ಆಕ್ಟಿವೇಶನ್ ಆಗದೆ ಇಂಟರ್ನೆಟ್ ಕೂಡ ಆಫ್ ಆಗಿತ್ತು. ಇದರಿಂದ ಮೊಬೈಲ್ನ ಸಂಖ್ಯೆಗೂ ವಾಟ್ಸ್ಆಪ್ನಲ್ಲಿರುವ ಕರೆ ಮಾಡಲು ಅಸಾಧ್ಯವಾಗಿತ್ತು. ಮೊಬೈಲ್ ಹೋದ್ರೂ ತೊಂದರೆ ಇರಲಿಲ್ಲ, ಆದರೆ ಅದರಲ್ಲಿ ಪ್ರಮುಖ ದಾಖಲೆಗಳು ಇದ್ದವು ಅನ್ನುವುದು ವಿದ್ಯಾರ್ಥಿಯ ಅಳಲಾಗಿತ್ತು. I was lost my mobile and tonight on his bus and I am very happy to see my mobile now. I was thinking that I lost. I can't count. Now I am so happy that the Indian pupils are very good pupils, that they don't get everything from the pupils. I am very thankful from you. Nice. You are from? I'm from Afghanistan. My name is Saddam. I'm the first course college of the BBA, Mangalore. ಮಂಗಳೂರು ನಡುವೆ ಚಲಿಸುವ ಸುಷ್ಮಿತಾ ಸಿಟಿ ಬಸ್ನ ನಿರ್ವಾಹಕ ಮಂಜನಾಡಿ ನಿವಾಸಿ ನಾರಾಯಣ್ ಎಂಬುವರಿಗೆ ಬಸ್ನಲ್ಲಿ ಐಫೋನ್ ಮೊಬೈಲ್ ದೊರೆತಿತ್ತು. ಮೊಬೈಲ್ಗೆ ಕರೆ ಬಂದರೆ ತಿಳಿಸಿ ಅವರಿಗೆ ವಾಪಸ್ ಕೊಡುವ ನಿರ್ಧಾರ ಮಾಡಿದ್ರು. ಆದರೆ ಗಂಟೆಗಳಾದರೂ ಕರೆ ಬಂದಿರಲಿಲ್ಲ. ಇನ್ನು ಪೊಲೀಸರಿಗೆ ಮೊಬೈಲ್ ಅನ್ನ ನೀಡುವುದಾಗಿ ತಿಳಿದುಕೊಂಡ ನಿರ್ವಾಹಕರಿಗೆ ಮೊಬೈಲ್ನಲ್ಲಿ ಕವರಿನ ಒಳಗಡೆ ರಶೀದಿಯೊಂದು ಪತ್ತೆಯಾಗಿತ್ತು. ಅದು ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಚಲನ್ ಕಟ್ಟಿದ ರಶೀದಿಯಾಗಿತ್ತು. ಅದರ ಬೆನ್ನು ಹಿಡಿದ ನಿರ್ವಾಹಕ ನಾರಾಯಣ್ ರವರಿಗೆ ಆತ ಕೊಣಾಜಿ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿರುವುದಾಗಿ ತಿಳಿದು ಬಂತು. ಖುದ್ದು ತಾವೇ ಕೊಣಾಜಿಯ ಆಡಳಿತ ಸೌಧಕ್ಕೆ ತೆರಳಿ ಅಲ್ಲಿನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರಿಯಾ ಅವರನ್ನ ಸಂಪರ್ಕಿಸಿ ವಿದ್ಯಾರ್ಥಿಯನ್ನ ಪತ್ತೆ ಹಚ್ಚಿ ಆತನಿಗೆ ಮೊಬೈಲ್ ಅನ್ನ ನೀಡಿ ಪ್ರಾಮಾಣಿಕತೆಯನ್ನ ಮೆರೆದರು. ಆರಿಫ್ ಕಲ್ಕಟ, ವಿಪೋ ನ್ಯೂಸ್ 24/7 ಉಳ್ಳಾಲ.